ನಾಗಸಾಧುಗಳ ಸೋಗಿನಲ್ಲಿ ಸಿನಿಮಿಯ ಮಾದರಿಯಲ್ಲಿ ಇಬ್ಬರು ಕಳ್ಳರು ಸ್ಟುಡಿಯೋ ಮಾಲೀಕರು ಒಬ್ಬರಿಗೆ ಮಂಕುಬೂದಿ ಎರಚಿ ಚಿನ್ನದ ಉಂಗುರವನ್ನ ದೋಚಿರುವ ಘಟನೆ ತುಮಕೂರು ನಗರದಲ್ಲಿ ನಡೆದಿದೆ. ಕಮಂಡಲ ಹಿಡಿದ ಕಾವಿದಾರಿಗಳಾಗಿ ಸ್ಟುಡಿಯೋ ಮಾಲೀಕರಿಗೆ ಕೈಯಲ್ಲಿ ರುದ್ರಾಕ್ಷಿ ಕೊಟ್ಟು ಧ್ಯಾನ ಮಾಡುವಂತೆ ಹೇಳಿದ್ದಾರೆ. ಬಳಿಕ ಭಕ್ತರ ಉಂಗುರ ಕದ್ದು ಸಾಧುಗಳು ಓಡಿ ಹೋಗಿದ್ದಾರೆ. ತುಮಕೂರು ನಗರದ ಎಂಜಿ ರಸ್ತೆಯಲ್ಲಿ ಮಲ್ನಾಡು ಸ್ಟುಡಿಯೋ ಮಾಲೀಕನಿಗೆ ನಾಗಸಾಧುಗಳ ವೇಷದಲ್ಲಿ ಮಂಕುಬೂದಿ ಎರಚಿ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಮಾಲೀಕ ಚಂದ್ರುವಿನ ಕೈಯಲ್ಲಿ ರುದ್ರಾಕ್ಷಿ ಇಟ್ಟು ಎರಡೂ ಕೈಯನ್ನ ಬಲವಾಗಿ ಹಿಡಿದು ಮಂತ್ರ ಹೇಳಿ ಎಂದಿದ್ದಾರೆ. ಮಂತ್ರ ಹೇಳಿಸುವ ನೆಪದಲ್ಲಿ ಬೆರಳಲ್ಲಿ ಇದ್ದಂತಹ ಉಂಗುರ ಲಪಟಾಯಿಸಿದ ಇಬ್ಬರು ನಕಲಿ ನಾಗಗಳು 2 ನಿಮಿಷ ಧ್ಯಾನ ಮಾಡಿ ಎಂದು ಹೇಳಿ ನಿಧಾನವಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಧ್ಯಾನದಿಂದ ಹೊರಬಂದು ನೋಡಿದಾಗ ಬಲಿಗೈ ಇದ್ದಂತಹ ಉಂಗುರ ಕದ್ದದ್ದು ದೃಢವಾಗಿದೆ. ಕದ್ದ ರಿಂಗಿನೊಂದಿಗೆ ನಾಗಸಾಧುಗಳು ಆಟೋ ಹತ್ತಿ ಕಣ್ಮರೆಯಾಗಿದ್ದಾರೆ. ಒಟ್ಟು 2 ನಕಲಿ ಸ್ವಾಮೀಜಿಗಳಿಂದ ಈ ಕೃತ್ಯ ನಡೆದಿದೆ. ಈ ಸಂಬಂಧ ತುಮಕೂರು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. Gracias. Gracias.